ನೈಋತ್ಯ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರಗಳಿಗೆ ಮಳೆಯ ನಡುವೆಯೂ ಬಿರುಸಿನ ಮತದಾನ ನಡೆಯಿತು. ಅಭ್ಯರ್ಥಿಗಳ ಪರವಾಗಿ ಶಿಕ್ಷಕರು ಹಾಗೂ ಪದವೀಧರ ಮತ ಚಲಾಯಿಸುವ ಮೂಲಕ ಮತಪೆಟ್ಟಿಗೆಯಲ್ಲಿ ಮತಗಳು ಭದ್ರವಾಗಿದ್ದು, ಜೂನ್ 12ರಂದು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗಲಿದೆ. ರಾಜ್ಯ ವಿಧಾನ ಪರಿಷತ್ನ 3 ಶಿಕ್ಷಕರ ಹಾಗೂ 3 ಪದವೀಧರ ಕ್ಷೇತ್ರಗಳಿಗೆ ಮಳೆಯ ನಡುವೆಯೂ ಬಿರುಸಿನ ಮತದಾನ ನಡೆಯಿತು. ವಿಧಾನಸಭಾ ಚುನಾವಣೆಯ ಫಲಿತಾಂಶದ ನಂತರ ನಡೆಯುತ್ತಿರುವ ಮೊದಲ ಚುನಾವಣೆ ಇದಾಗಿದ್ದು, ಅದರಲ್ಲೂ ಪ್ರಜ್ಞಾವಂತ ಹಾಗೂ ಪದವೀಧರ ಚುನಾವಣೆ ಇದಾಗಿರುವುದರಿಂದ ಇದು ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರದ ಪರವೋ ವಿರೋಧವೋ ಎಂಬ ಕುತೂಹಲವೂ ಮೂಡಿಸಿದೆ. ಇತ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1 ಶಿಕ್ಷಕರ ಹಾಗೂ 1 ಪದವೀಧರ ಕ್ಷೇತ್ರಗಳಿಗೆ ಬಿರುಸಿನಿಂದ ಮತದಾನ ನಡೆಯಿತು. ಜಿಲ್ಲೆಯಲ್ಲಿ ಕ್ರಮವಾಗಿ ಪದವೀಧರ ಕ್ಷೇತ್ರಕ್ಕೆ 23 ಮತಗಟ್ಟೆಗಳು ಮತ್ತು ಶಿಕ್ಷಕರ ಕ್ಷೇತ್ರಕ್ಕಾಗಿ 14 ಮತಗಟ್ಟೆಗಳ ಮೂಲಕ ಮತದಾನ ನಡೆಯಿತು. ಇನ್ನು ಮಂಗಳೂರಿನ ಹಂಪನಕಟ್ಟೆ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಅಭ್ಯರ್ಥಿಗಳ ಪರವಾಗಿ ಶಿಕ್ಷಕರು ಹಾಗೂ ಪದವೀಧರರು ಮತ ಚಲಾಯಿಸಿದ್ರು. ಇನ್ನು ಪದವೀಧರ ಕ್ಷೇತ್ರದಿಂದ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಹಾಗೂ ಪಕ್ಷೇತರ ಅಭ್ಯರ್ಥಿಗಳು ಸ್ಪರ್ಧೆ ಮಾಡುತ್ತಿದ್ದಾರೆ. ಇತ್ತ ಶಿಕ್ಷಕರ ಕ್ಷೇತ್ರಕ್ಕೂ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಹಾಗೂ ಪಕ್ಷೇತರ ಅಭ್ಯರ್ಥಿಗಳ ಸ್ಪರ್ಧೆ ನಡೆಯುತ್ತಿದೆ. ಆದರೆ ಕಾಂಗ್ರೆಸ್, ಬಿಜೆಪಿ ನಡುವೆ ತೀವ್ರ ಪೈಪೋಟಿ ಇದೆ ಎನ್ನಲಾಗಿದೆ. ಇನ್ನು ಈ ಬಾರಿ ಕೂಡ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿ ಎಂದು ಶಾಸಕ ಡಿ ವೇದವ್ಯಾಸ್ ಕಾಮತ್ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇವತ್ತು ಭಾರತೀಯ ಜನತಾ ಪಾರ್ಟಿ ಹಲವಾರು ವರ್ಷಗಳಿಂದ ಈ ಒಂದು 2 ಕ್ಷೇತ್ರವನ್ನು ತಮ್ಮ ಕೈಯಲ್ಲೇ ಇದ್ದಂಥ ಕ್ಷೇತ್ರಗಳು ಈ ಸಲ ಕೂಡ ಕಳೆದ ಚುನಾವಣೆಯಲ್ಲಿ ಯಾವ ನಮ್ಮ ಶಂಕರಮೂರ್ತಿಯವರ ಅಭ್ಯರ್ಥಿಯಾಗಿ ವಿಧಾನ ಪರಿಷತ್ ಅಭ್ಯರ್ಥಿಯಾಗಿದ್ದರು, ಸದಸ್ಯರಾಗಿದ್ದರು. ಆ ಸ್ಥಾನಕ್ಕೆ ನಮ್ಮ ಆಯನೂರು ಮಂಜುನಾಥ್ ಅವರು ಈಗ ಅಭ್ಯರ್ಥಿಯಾಗಿ ಇವತ್ತು ಕಣದಲ್ಲಿದ್ದಾರೆ. ಅದೇ ರೀತಿಯಲ್ಲಿ ಕ್ಯಾಪ್ಟನ್ ಗಣೇಶ್ ಕಾಣಿಕರವರು ಈ ಹಿಂದೆ ಕೂಡ ಅವರೇ ಅಭ್ಯರ್ಥಿಯಾಗಿದ್ದರು, ಈ ಸಲ ಕೂಡ ಅವರೇ ಅಭ್ಯರ್ಥಿಯಾಗಿದ್ದರು. ಆದರೆ 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿಗೆ ವಿಶ್ವಾಸ ಇದೆ. ಹೋದಂಥ ಮತದಾರರ ಹತ್ರ, ಅದು ಪದವೀಧರರಿರ್ಬೋದು, ಟೀಚರ್ಸ್ ಅವರ ಹತ್ರ, ಅಧ್ಯಾಪಕರ ಹತ್ರ ಭಾಳ ಒಳ್ಳೆಯ ವಾತಾವರಣಗಳಿದೆ. ಭಾರತೀಯ ಜನತಾ ಪಾರ್ಟಿಗೆ ಪೂರಕವಾದ ವಾತಾವರಣಗಳಿದೆ. ಇದರಿಂದ 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿ ಈ 2 ಕ್ಷೇತ್ರವನ್ನು ಬಹಳ ಪ್ರಚಂಡ ಬಹುಮತದಿಂದ ಗೆಲ್ತೇವೆ ಅಂತ ಹೇಳುವಂಥ ಬಹಳ ಎಲ್ಲ ವಿಶ್ವಾಸಗಳು. ಮತ್ತು ಕಳೆದ ಹಲವಾರು ವರ್ಷಗಳಿಂದ ಬಿಜೆಪಿ ಅಭ್ಯರ್ಥಿಗಳು ಶಿಕ್ಷಕರ ಸಮಸ್ಯೆಗೆ ಸ್ಪಂದಿಸುವ ಕೆಲಸ ಮಾಡಿಲ್ಲ. ಹೀಗಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಈ ಬಾರಿ ಬೆಂಬಲ ನೀಡಲಿದ್ದಾರೆ ಎಂದು ವಿಧಾನ ಪರಿಷತ್ನ ಮುಖ್ಯ ಸಚೇತಕ ಐವಾನ್ ಡಿಸೋಜಾ ಹೇಳಿದ್ರು. ನಮ್ಮ ಯಾರು ಮತದಾರರಿದ್ದಾರೆ ಅವರ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿಕೊಂಡಿದ್ದಾರೆ. ಹಾಗಾಗಿ ಈ ಚುನಾವಣೆಯಲ್ಲಿ ನಾವು ಖಂಡಿತವಾಗಿ 100ಕ್ಕೆ 100% ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ನೈಋತ್ಯ ಪದವೀಧರ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರ ಪ್ರಪ್ರಥಮ ಬಾರಿ ಗೆದ್ದು ಬರುವಂಥ ವಿಶ್ವಾಸ ಇದೆ. ಕಳೆದ 35 ವರ್ಷಗಳಿಂದ ಬಿಜೆಪಿಯವರು ಈ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಗೆದ್ದು ಬರ್ತಾ ಇದ್ರು. ಅವರು ಶಿಕ್ಷಕರ ಪರವಾಗಿಯೂ ಏನು ಮಾಡಿಲ್ಲ ಮತ್ತು ಪದವೀಧರ ಪರವಾಗಿಯೂ ಏನು ಮಾಡಿಲ್ಲ. ಹಾಗೆ ಏನೂ ಸಾಧನೆ ಮಾಡಿದವ್ರಿಗೆ ಯಾಕೆ ಮತ ಹಾಕಬೇಕು ಅಂತ ಹೇಳುವ ಚಿಂತನೆ ಇವತ್ತು ಮತದಾರರಲ್ಲಿದೆ. ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷದ 2 ಅಭ್ಯರ್ಥಿಗಳು ಅತ್ಯಂತ ಬಹುಮತದಿಂದ ಗೆದ್ದು ಬರೋದ್ರಲ್ಲಿ ಯಾರೇ ಸಂಶಯ ಇಲ್ಲ, ಗೆದ್ದು ಬರ್ತೇವೆ ಅಂತ ಹೇಳೋದನ್ನು ಈ ಮೂಲಕ ಹೇಳಿಕೆ ಬಯಸ್ತಾ ಇದ್ದೀನಿ. ಈ ನಡುವೆ ಕಾಂಗ್ರೆಸ್, ಬಿಜೆಪಿ ಪಕ್ಷಗಳನ್ನ ತಿರಸ್ಕರಿಸಲಿದ್ದಾರೆ ಎಂಬ ಮಾತು ಜೆಡಿಎಸ್ನಿಂದ ಕೇಳಿಬರುತ್ತಿದೆ. ಕಳೆದ ಚುನಾವಣೆಯಲ್ಲಿ ಗೆದ್ದಂಥ ಸ್ಪರ್ಧೆಯಾದ ಗಣೇಶ್ ಕಾರ್ಣಿಕ್ ಏನು ಈ ಭಾಗದಲ್ಲಿ ಶಿಕ್ಷಕರಿಗೆ ಅವರು ಖಂಡಿತವಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಿಲ್ಲ. ಶಿಕ್ಷಕರ ಒಂದು ಸಂಪೂರ್ಣವಾಗಿ ಅವರು ಶಿಕ್ಷಕರ ಕ್ಷೇತ್ರದ ಒಂದು ವಿಫಲವಾಗಿದ್ದಾರೆ. ಅವರು ಕೆಲಸ ಮಾಡುವಲ್ಲಿ ಈ ಬಾರಿ ಅವರು ನಮ್ಮ ಅಭ್ಯರ್ಥಿ SL ಭೋಜೇಗೌಡರು ಗೆದ್ದು ಬಂದಲ್ಲಿ ಶಿಕ್ಷಕರಿಗೆ ಸಂಪೂರ್ಣವಾದ ಏನು ಶಿಕ್ಷಕರಿಗೆ ಏನು ಕೊರತೆ ಇದೆ ಈ ಜಿಲ್ಲೆಯಲ್ಲಿ ಶಿಕ್ಷಕರ ಬಹಳ ಅವಿಭಾಜಿತ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಹಾಗೂ ಚಿಕ್ಕಮಗಳೂರು, ದಾವಣಗೆರೆ ಆಗ್ಬೋದು, ಮೂಡಿಗೆರೆ ಆಗ್ಬೋದು, ಕೆಲವು ಭಾಗದಲ್ಲಿ ಶಿಕ್ಷಕರಿಗೆ ಹಲವಾರು ತೊಂದರೆಗಳಿದೆ. ಅದನ್ನು ಸಂಪೂರ್ಣವಾಗಿ ನಮ್ಮ SL ಭೋಜೇಗೌಡರು ಶಿಕ್ಷಕರ ಕ್ಷೇತ್ರ ಆಯ್ಕೆ ಮಾಡಿದ ಬಂದ ಕೂಡಲೇ ಅವರ ಗೆಲುವು ಆದ ಕೂಡಲೇ ಅವರ ಕೆಲಸವನ್ನು ಸಂಪೂರ್ಣವಾಗಿ ಮಾಡಿಕೊಡ್ತಾರೆ. ಕಳೆದ ಕೆಲವು ದಿನಗಳಿಂದ ವಿವಿಧ ಪಕ್ಷಗಳು ಪ್ರಚಾರದಲ್ಲಿ ತೊಡಗಿಕೊಂಡಿದ್ದು ಗೆಲುವು ನಮ್ಮದೇ ಎಂಬ ಹುಮ್ಮಸ್ಸಿನಲ್ಲಿದ್ದಾರೆ. ಕರಾವಳಿ ಮಲೆನಾಡು ಭಾಗದಲ್ಲಿ ಇತ್ತೀಚೆಗೆ ಬಿಜೆಪಿ ಜಯಭೇರಿ ಬಾರಿಸುವ ಹಿನ್ನೆಲೆಯಲ್ಲಿ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸನಿಹದಲ್ಲಿ ಎಂಬುದು ಮತ ಸಮೀಕ್ಷೆಯ ಅಭಿಪ್ರಾಯ. ಹಾಗಿದ್ರೂ ಕಾಂಗ್ರೆಸ್, ಜೆಡಿಎಸ್ ಅಭ್ಯರ್ಥಿಗಳು ಗೆಲುವಿನ ನಿರೀಕ್ಷೆಯಲ್ಲಿದ್ದಾರೆ. ಏನಿದ್ರೂ ಜೂನ್ 12ರಂದು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರವಾಗಲಿದೆ. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.